ದೇಶಾದ್ಯಂತ ಬೆಲೆ ಏರಿಕೆಯ ಬಿಸಿಯನ್ನ ಜನ ಒಪ್ಪಿಕೊಂಡಿದ್ದಾರೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿದರು. ಪುತ್ತೂರಿನಲ್ಲಿ ಮಾಧ್ಯಮದ ಜೊತೆ ಮಾತನಾಡಿದ ಅವರು, ಕೊರೋನಾದಂತಹ ಸಂಕಷ್ಟ ಕಾಲದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ದೇಶವನ್ನು ನಡೆಸಿದ ಕಾರ್ಯ ಮಾದರಿಯಾಗಿದೆ. ಕೊರೋನಾ ಸಂಕಷ್ಟ ಕಾಲದಲ್ಲಿ ದೇಶದ ಜನರಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಂಡಿದ್ದಾರೆ ಎನ್ನುವ ನಂಬಿಕೆ ಜನರಲ್ಲಿದ್ದು, ಕೊರೋನಾ ಸಂದರ್ಭದಲ್ಲಿ ವೆಂಟಿಲೇಟರ್, ಆಕ್ಸಿಜನ್ ಪ್ಲಾಂಟ್ ಸೇರಿದಂತೆ ಎಲ್ಲ ವ್ಯವಸ್ಥೆಗಳನ್ನು ಮಾಡುವ ಮೂಲಕ ಜನರ ಜೀವ ಉಳಿಸುವ ಕೆಲಸವನ್ನ ಮಾಡಿದ್ದಾರೆ. ದೇಶದ ಎಲ್ಲಾ ಜನರಿಗೂ ಉಚಿತವಾಗಿ ಲಸಿಕೆ ಸಿಗುವಂತೆ ಮಾಡಿದ್ದು, ವಿಶ್ವದ ಯಾವ ದೇಶವೂ ಮಾಡದ ಸಾಧನೆಯನ್ನ ಲಸಿಕೆ ವಿತರಣೆಯಲ್ಲಿ ದೇಶ ಮಾಡಿದೆ. ದೇಶದಲ್ಲಿ ಈಗಾಗಲೇ 100 ಕೋಟಿಗೂ ಅಧಿಕ ಲಸಿಕೆಯನ್ನ ನೀಡಲಾಗಿದೆ ಎಂದ ಅವರು, ಈ ರೀತಿಯ ಕಾರ್ಯಗಳನ್ನು ದೇಶದ ಜನ ಮೆಚ್ಚಿಕೊಂಡಿದ್ದಾರೆ. ದೇಶದಲ್ಲಿ ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆಯಾಗಿರುವುದು ನಿಜವಾಗಿದ್ದು, ಈ ಬೆಲೆ ಏರಿಕೆ ವಿಶ್ವದ ಎಲ್ಲಾ ರಾಷ್ಟ್ರಗಳಿಗೂ ತಟ್ಟಿದೆ. ಈ ಬೆಲೆ ಏರಿಕೆಯ ಪರಿಣಾಮ ದೇಶದ ಮೇಲೂ ಆಗಿದೆ ಎಂದು ಹೇಳಿದರು. ಕೋವಿಡ್ನಂಥ ಸಂಕಷ್ಟ ಸಮಯದಲ್ಲಿ ಆರ್ಥಿಕ ಕುಸಿತ ಜಗತ್ತಿನಲ್ಲಿ ಆದಾಗ ಭಾರತವನ್ನು ಆತ್ಮನಿರ್ಭರ ಭಾರತದ ಅಡಿಯಲ್ಲಿ ಉದ್ಯಮಿಗಳಿಗೆ, ಉದ್ಯೋಗಿಗಳಿಗೆ, ಸಮಸ್ತ ಜನರ ಬದುಕನ್ನು ರಕ್ಷಣೆ ಮಾಡತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡಿದೆ. ವಿಶೇಷವಾಗಿ ಉಚಿತವಾಗಿ ಕೋವಿಡ್ ಲಸಿಕೆಯನ್ನು ಕೊಡೋದ್ರ ಮುಖಾಂತರ ಅವರ ಪ್ರಾಣದ ರಕ್ಷಣೆಯನ್ನು ಮಾಡಿದೆ. ಆರೋಗ್ಯ ಇಲಾಖೆಯಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಸಾಧನೆಗಳನ್ನು ಮಾಡಿ ಇವತ್ತು ಅತಿ ಹೆಚ್ಚು ವೆಂಟಿಲೇಟರ್ಗಳನ್ನು, ICUಗಳನ್ನು ಮತ್ತು ಆಕ್ಸಿಜನ್ಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ. ಹಾಗಾಗಿ ಈ ಸಂಕಷ್ಟದ ಮಧ್ಯೆಯೂ ಆರ್ಥಿಕ ಪುನಶ್ಚೇತನ ಕೊಟ್ಟಿರ್ತಕ್ಕಂಥ ಸರ್ಕಾರದ ಕಾರ್ಯದ ಮಧ್ಯೆ ಒಂದಷ್ಟು ಬೆಲೆ ಏರಿಕೆ ಆಗಿರುವಂಥ ಜನ ಸ್ವೀಕಾರ ಮಾಡಿದ್ದಾರೆ. ಆ ಸಂಕಷ್ಟದ ಮಧ್ಯೆ ಜನರ ಬದುಕನ್ನು ಹಸನು ಮಾಡಿರ್ತಕ್ಕಂಥ ಕಳೆದ 1.5-2 ವರ್ಷಗಳಿಂದ ಉಚಿತವಾಗಿ ಅಕ್ಕಿಗಳನ್ನು ಕೊಡೋದ್ರ ಮುಖಾಂತರ ಬಡವರ ಬದುಕನ್ನು ಹಸನು ಮಾಡಿರ್ತಕ್ಕಂಥ ಪ್ರಧಾನಮಂತ್ರಿಗಳು ಮಾತ್ರ, ನರೇಂದ್ರ ಮೋದಿ ಅವರಿಂದ ಮಾತ್ರ ಸಾಧ್ಯ ಆಗಿದೆ ಅನ್ನೋದು ವಿಶ್ವಾಸ ಜನರು. ರಾಜ್ಯದ 2 ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಡೆಯುತ್ತಿದ್ದು, ಬಿಜೆಪಿ 2 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಲಿದೆ. ಬಿಜೆಪಿ ಪಕ್ಷ ಈ ಚುನಾವಣೆಯನ್ನ 3 ಹಂತದಲ್ಲಿ ಎದುರಿಸಲು ನಿರ್ಧರಿಸಲಾಗಿದೆ. ಸಾರ್ವಜನಿಕ ಸಭೆ, ಬೂತ್ ಮಟ್ಟದ ಸಭೆ ಹಾಗೂ ಮತದಾರನ ಮನೆ ಭೇಟಿಯ ಮೂಲಕ ಪ್ರಚಾರ 2 ಕ್ಷೇತ್ರಗಳಲ್ಲಿ ನಡೆಯಲಿದೆ ಎಂದು ಹೇಳಿದರು. 2 ಉಪಚುನಾವಣೆಗಳು ಘೋಷಣೆ ಆಗಿದ್ದಾವೆ, ಹಾನಗಲ್ ಮತ್ತು ಸಿಂದಗಿ. 2 ಕ್ಷೇತ್ರದಲ್ಲಿ ಈಗಾಗಲೇ ಚುನಾವಣಾ ಪ್ರಚಾರ ಕಾರ್ಯಗಳು ಭರದಿಂದ ನಡೀತಾ ಇದೆ. ನಾವು 3 ರೀತಿಯ ಯೋಚನೆಗಳನ್ನು ಮಾಡಿದ್ದೇವೆ. ಒಂದು ಸಾರ್ವಜನಿಕ ಸಭೆಗಳು, ಇನ್ನೊಂದು ಮಹಾಶಕ್ತಿ ಕೇಂದ್ರಗಳಲ್ಲಿ ಸಭೆಗಳು, 3ನೇದು ನೇರ ಮನೆಗಳಿಗೆ ಮತದಾರರ ಭೇಟಿ. ಇವತ್ತು ಈ 3 ಕಾರ್ಯಗಳು ನಮ್ಮದು 1 ರೌಂಡ್ನ ಮನೆಗಳ ಭೇಟಿಯನ್ನು ಮುಗಿದಿದೆ. ಇವತ್ತಿನ ನಮ್ಮ ಸರ್ವೆ ಪ್ರಕಾರ 2 ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವನ್ನು ಸಾಧಿಸಿದೆ. 2 ಕಡೆಗಳಲ್ಲೂ ಜನರ ಒಲವು ನಮ್ಮ ಪಾರ್ಟಿಯ ಕಡೆಗಿದೆ. ವಿಶೇಷವಾಗಿ ಹಾನಗಲ್ನಲ್ಲಿ ಉದಾಸಿಯವರು ಬಹಳ ವರ್ಷದ ಸಜ್ಜನಿಕೆಯ ರಾಜಕಾರಣವನ್ನು ಮಾಡಿಕೊಂಡು ಆ ಕ್ಷೇತ್ರದ ಅಭಿವೃದ್ಧಿಗೆ 16 ಕೊಡುಗೆಯನ್ನು ಕೊಟ್ಟ ಕಾರಣಕ್ಕೋಸ್ಕರ ಅವರು ಪರವಾಗಿರ್ತಕ್ಕಂಥ ನಂಬಿಕೆಗಳು ಜನರಲ್ಲಿದೆ. ನಮ್ಮ ಸರ್ಕಾರದ ಬಗ್ಗೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಾಧನೆಗಳ ಬಗ್ಗೆ ಜನರಿಗೆ ವಿಶ್ವಾಸಗಳು ಬಂದವೆ. ಇವತ್ತು ಈ ದೇಶದಲ್ಲಿ ಕೋವಿಡ್ನ ಸಂದರ್ಭದಲ್ಲಿ 100 ಕೋಟಿ ಲಸಿಕೆಯನ್ನು ಕೊಟ್ಟಿರ್ತಕ್ಕಂಥ ಪ್ರಧಾನಮಂತ್ರಿಗಳ ಕಾರ್ಯವೈಖರಿ, ಜಗತ್ತಿನಲ್ಲಿ ಅತಿ ಹೆಚ್ಚು ಲಸಿಕೆ ಕೊಟ್ಟಿರ್ತಕ್ಕಂಥ ದೇಶ, ಉಚಿತವಾಗಿ ಕೊಟ್ಟಿರ್ತಕ್ಕಂಥ ದೇಶ ಅನ್ನತಕ್ಕಂಥ ನಂಬಿಕೆಗಳು ಜನರಲ್ಲಿ ನರೇಂದ್ರ ಮೋದಿಯ ಕಾರಣಕ್ಕೋಸ್ಕರ ನಮ್ಮ ಪ್ರಾಣ ಜೀವ ಉಳಿದಿದೆ ಅನ್ನುವಂಥ ವಿಶ್ವಾಸಗಳು ಜಾಸ್ತಿ ಆಗಿದ್ದಾವೆ. ಸನ್ಮಾನ್ಯ ಯಡಿಯೂರಪ್ಪರು ಕೊಟ್ಟಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು, ಅದನ್ನು ಮುಂದುವರಿಸ್ತಾ ಇರ್ತಕ್ಕಂಥ ಬೊಮ್ಮಾಯಿಯವರ ಆಡಳಿತ ಇವತ್ತು ಜನರ ವಿಶ್ವಾಸವನ್ನು ಗಳಿಸಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅಭಿವೃದ್ಧಿಯ ಮಂತ್ರದ ಅಡಿಯಲ್ಲಿ ನಾವು ಈ ಚುನಾವಣೆಯಿಂದ 2ನ್ನೂ ಗೆಲ್ತೇವೆ.